ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವಾಸ ಕೈಗೊಂಡಿರುವ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಮಂಗಳವಾರ ಮಂಗಳೂರಿನ ತಾಲೂಕು ಕಚೇರಿ ಪಡೆಯಲಿನಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡದ ಕಾಮಗಾರಿಯ ಪ್ರಗತಿ ಹಾಗೂ ಉಳ್ಳಾಲದ ಮುಖಚೇರಿ ಪ್ರಾಥಮಿಕ ಶಾಲೆ ಸೋಮೇಶ್ವರ ಪುರಸಭೆ ಬಟ್ಟಂಪಾಡಿಗೆ ದಿಢೀರ್ ಭೇಟಿ ನೀಡಿದ್ದಾರೆ. ವಿವಿಧ ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡಿದ ನಂತರ ಮಾತನಾಡಿದ ಅವರು, ಅಧಿಕಾರಿಗಳು ಜಿಲ್ಲೆಯ ಜನರ ಸಮಸ್ಯೆಗಳಿಗೆ ಕಾಲಮಿತಿಯೊಳಗೆ ಸ್ಪಂದಿಸಿ ಇತ್ಯರ್ಥ ಮಾಡಬೇಕು. ದಿಢೀರಾಗಿ ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡಿ ಆಡಳಿತ ವ್ಯವಸ್ಥೆಗೆ ಚುರುಕು ಮುಟ್ಟಿಸುವ ಕಾರ್ಯವನ್ನ ಇಲಾಖೆಯಿಂದ ಮಾಡಲಾಗುತ್ತದೆ ಎಂದರು. ಮಂಗಳೂರಿನ ಕಂದಾಯ ಇಲಾಖೆ ತಳಮಟ್ಟದ ಕಚೇರಿಗಳಾದ ಗ್ರಾಮ ಲೆಕ್ಕಾಧಿಕಾರಿ, ನಾಡ ಕಚೇರಿ, ತಹಶೀಲ್ದಾರ್ ಉಪನೋಂದಣಿ ಕಚೇರಿಗಳಿಗೆ ಅನಿರೀಕ್ಷಿತವಾಗಿ ಭೇಟಿ ನೀಡಿದರು. ಉಳ್ಳಾಲದ ಬಟ್ಟಂಪಾಡಿಯ ಕಡಲ್ಕೊರೆತ ಪ್ರದೇಶಕ್ಕೆ ಭೇಟಿ ನೀಡಿ ಕಡಲ್ಕೊರೆತದ ಹಾನಿಯಾಗಿರುವ ಬಗ್ಗೆ ಪರಿಶೀಲನೆ ಮಾಡಿ ಉಳ್ಳಾಲ ತಾಲೂಕಿನ ಸೋಮೇಶ್ವರ ಪುರಸಭೆಗೆ ಭೇಟಿ ನೀಡಿ ಗ್ರಾಮ ಲೆಕ್ಕಾಧಿಕಾರಿ ಕಚೇರಿ ಕಾರ್ಯಚಟುವಟಿಕೆಗಳ ಬಗ್ಗೆ ಸಚಿವರು ಮಾಹಿತಿ ಪಡೆದರು. ಇಲ್ಲ ಸರ್, ಎಸಿ ಅವರ ದಾಖಲೆ ಸೆಕೆಂಡ್ ಫ್ಲೋರ್ ಅಲ್ಲಿ ಅದು ಸಪರೇಷನ್ ಸರ್. ಇಲ್ಲಿ ಜನ ಏನೇನು ದಾಖಲೆ ಕೇಳ್ಕೊಂಡು ಬರ್ತಾರೆ ಸರ್? ಜಾಸ್ತಿ ಆರ್ಟಿಸಿ ಕೇಳ್ತಾರೆ ಸರ್. ಹಳೆಯ ಕೈಬರ್ ಆರ್ಟಿಸಿ, ನ್ಯೂಟ್ರಿಷನ್ ರಿಜಿಸ್ಟರ್, ಎಂಆರ್ ಮತ್ತೆ ಇದು ಮಂಡಳಿ ಕಡತ ಎಲ್ಲ ಜಾಸ್ತಿ. ಯಾವುದಾದ್ರೂ ಒಂದು ಹಳೆಯದು ಅಂದ್ರೆ ಭೂನ್ಯಾಯ ಮಂಡಳಿದು ರಿಜಿಸ್ಟ್ರು ಎಷ್ಟು ವರ್ಷದ ಹಳೆಯದಿದೆ? ರಿಜಿಸ್ಟರ್ ಫೈಲ್ಸ್ 77 ತೆಗಿರಿ. ಆಪ್ಷನ್ ಇಲ್ವಾ? ಲೋಕಲ್ ಸರ್ವರ್ ಸರ್, ಅದು ಸರ್ವರ್ ಕನೆಕ್ಟ್ ಅಲ್ಲ, ಅದೇ ಹಾರ್ಡ್ ಡಿಸ್ಕ್ ಅಲ್ಲಿ ಇರೋದು. ಅದರಿಂದ ಅಲ್ಲೇ ಇದು ಬರೀ ಇಂಡೆಕ್ಸ್ ಗೆ ಮಾತ್ರ ಅಷ್ಟೇ. ಈ ರೆಕಾರ್ಡ್ ಒಂದು ಇಂಡೆಕ್ಸಿಂಗ್ ಅಂಡ್ ಕ್ಯಾಟಲಾಗಿಂಗ್ ಇದೆ. ಬಟ್ ಲೋಕಲ್ ನೆಕ್ಸ್ಟ್ ಅಟ್ ಟೈಮ್ ಬೇಸ್ ಲೋಕಲ್ ಕನೆಕ್ಟ್ ಮಾಡಿ ಮಾಡೋದು ಈ ಕೊಟ್ಟಿದ್ದೇನೆ ಸರ್, ಕೇಸೋನೆ ಬರ್ದಿದೆ ಎರಡು ಕಡೆನ ಆಕ್ಸೆಸ್ ಮಾಡಿ. ಈಗ ಇದು ಫಿಸಿಕಲ್ ಇಂಡೆಕ್ಸ್ ಗೆ ಸಾಕಾಗುತ್ತೆ ಸುಮ್ಮನೆ. ಬಟ್ ಯೂಸರ್ ಅವರೇ ಜನನೇ ಸರ್ಚ್ ಮಾಡ್ಕೊಳ್ಳೋದ್ರೆ ದೆನ್ ಇನ್ನೂ ಸ್ವಲ್ಪ ನೀವು ಯೋಚನೆ ಮಾಡಿ ಮಾಡಬೇಕಾಗುತ್ತೆ. ಅದಕ್ಕೆ ಸ್ಕ್ಯಾನಿಂಗ್ ಜೊತೆ ಅದು ಪೂರ್ತಿ ಸ್ಕ್ಯಾನಿಂಗ್ ಹೌದು, ಸ್ಕ್ಯಾನಿಂಗ್ ಆಗೋದು ಮುಖ್ಯ ಅಲ್ಲ. ನೀವು ನನ್ನ 2-3 ವಿಚಾರ. ಒಂದು, ಜನ ಅವ್ರ ರೆಕಾರ್ಡ್ ಅವರೇ ಹುಡುಕೊಳ್ಳೋ ಆಪ್ಷನ್ ಇರಬೇಕು. ಸರ್ಟಿಫೈಡ್ ಕಾಪಿ ಬೇಕಾದ್ರೆ ಮಾತ್ರ ಇಲ್ಲಿ ಬಂದು ಸರ್ಟಿಫಿಕೇಶನ್ ತಗೋಬೇಕು. ಇಲ್ಲ ಅಂತ ಹೇಳಿದ್ರೆ ಲೆಟ್ ಎನಿಬಡಿ ಟೇಕ್ ಎನಿಬಡಿ ಆಸ್ ಲಾಂಗ್ ಎಸ್ ದ ಒರಿಜಿನಲ್ ಇಸ್ ಸ್ಕ್ಯಾನ್ಡ್ ಅಂಡ್ ರೈಟ್ ರೀಡ್ ಓನ್ಲಿ ಅಂತ ನೀವು ಆಗೋದ್ಮೇಲೆ ಆಲ್ಮೋಸ್ಟ್ ಲೈಕ್ ವಿಕಾಸ್ ಸೌಧ ಏನು ಬೇರೆ ವ್ಯತ್ಯಾಸ ಇಲ್ಲ. ಅಲ್ಲೂ 4 ಫ್ಲೋರ್ಸ್, ಇವ್ರದ್ದು 4 ಫ್ಲೋರ್ಸ್.